ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಕಾಸರಗೋಡು ಹಾಗೂ ಶೌರ್ಯ ವಿಪತ್ತು ಘಟಕ ಕಾಸರಗೋಡು ವಲಯ ಮಧೂರು ನಿನ್ನೆ ಕಾಸರಗೋಡು ತಾಲೂಕಿನಲ್ಲಿ ಶೌರ್ಯ ವಿಪತ್ತು ಘಟಕ ಆರಂಭವಾಯಿತು. ಮಧೂರು ಶೌರ್ಯ ವಿಪತ್ತು ಘಟಕವು ಕಳೆದ 1 ವರ್ಷದಿಂದ ಹಲವಾರು ಕಡೆ ತಮ್ಮ ಶ್ರಮ ಸೇವೆಯನ್ನ ಮಾಡುತ್ತಿದ್ದಾರೆ. ಘಟಕ ಮಾಸಿಕ ಸಭೆ ನಡೆಸಿ ಕೇಕ್ ಕಟ್ ಮಾಡುವ ಮೂಲಕ ಪ್ರಥಮ ವರ್ಷಾಚರಣೆಯನ್ನ ಮಾಡಿ ಮೊಗ್ರಲ್ ಪುತ್ತೂರು ಸಮೀಪದ ಹರಿಜಾಲ್ ಶ್ರೀ ಧೂಮಾವತಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಫಸಲು ಭರಿತ ಭತ್ತದ ಗದ್ದೆಯನ್ನ ಕೊಯ್ಲು ಮಾಡುವ ಮೂಲಕ ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಶ್ರೀ ಮಹಾವಿಷ್ಣು ಕ್ಷೇತ್ರದ ಅರ್ಚಕರು, ಮ್ಯಾನೇಜಿಂಗ್ ಟ್ರಸ್ಟ್ ಅಧ್ಯಕ್ಷರಾದ ಮುರಳೀಧರನ್, ಕೋಶಾಧಿಕಾರಿ ಶಿವಪ್ಪಗಟ್ಟಿ, ಸಂಕಪ್ಪಗಟ್ಟಿ, ಬಳ್ಳೂರು ಹಾಗೂ ಸಮಿತಿಯ ಸದಸ್ಯರು ಶುಭ ಹಾರೈಸಿದರು. ವಲಯದ ಮೇಲ್ವಿಚಾರಕಿ ಶ್ರೀಮತಿ ಮೊಗ್ರಾಲ್ ಪುತ್ತೂರು, ಕಾರ್ಯಕ್ಷೇತ್ರದ ಸೇವಾ ಪ್ರತಿನಿಧಿ ಶ್ರೀಮತಿ ಪ್ರಿಯಾ, ಘಟಕದ ಪ್ರತಿನಿಧಿ ರವೀಂದ್ರ, ಸಂಯೋಜಕರಾದ ಮೀರಾ ಹರೀಶ್, ಕುತ್ಯಾಡ ಶ್ರೀ ನವಜೀವನ ಸಮಿತಿ ಹಾಗೂ ಘಟಕದ ಸ್ವಯಂ ಸೇವಕರು ಈ ಸೇವೆಯಲ್ಲಿ ಸಹಕರಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಶೌರ್ಯ ವಿಪತ್ತು ತಂಡದಿಂದ ಕೊಯ್ಲು ಸೇವೆ ಹರಿಜಾಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಗದ್ದೆಯಲ್ಲಿ ಶೌರ್ಯ ವಿಪತ್ತು ತಂಡದಿಂದ ಕೊಯ್ಲು ಸೇವೆ